ಬ್ಯಾರಿ ವಾರ್ತೆಗೆ ಮರ್ಹಬಾ ನಾನ್ ಅನ್ಸಾರಿ ನೋಲಿ ಸುದ್ದಿ ಸಾರ ಉಳ್ಳಾಲ್ತೆ ಉರುಸು ತಟ್ಟಿತ್ತು RTPS ಬೆಚ್ಚ ಅಲ್ಪಸಂಖ್ಯಾತ ನಿಗಮತೆ ತರಫುಲು ಹರೇಕಲ ಆಜಬಕ್ಕ ಚನ್ಮಾನ ಕೋಟೆಗಾರ್ ಪಟ್ಟಣ ಪಂಚಾಯತ್ ಓಟುಗೂ ಕಾಂಗ್ರೆಸ್ ತಯಾರ್ ಖಾದರ್ರೆ ಕೋಸಿ ತೊಕ್ಕೋಟ್ರೆ ದೇರ್ಲಗಟ್ಟೆಗೆ ನಾಲ್ ಮಾರ್ಗ ಪಾವು ಯಕ್ಷಗಾನತೆ ಮೇಲ್ಕನೆಲು ವಿದ್ಯಾಧರ್ ಶೆಟ್ಟಿಗೆ ಚಮ್ಮನ ಮಂಜನಾಡಿ ಉರುಸ್ ಅಕೇರಿಲ್ ಒಗ್ಗಟ್ಟರೆ ವಸೀಯತ್ ಭಗತ್ ಸಿಂಗ್ ತರಫುಲು ಬಂತ್ ಔತು ಬರುತ್ತೈ ಉಳ್ಳಾಲ್ತೆ ಉರುಸು ಫೆಬ್ರವರಿ ನಡಕರು ಜಿಲ್ಲಾಧಿಕಾರಿ ವಸಿಯತ್ ಹಾಕಿದಲು ಉರುಸುರೆ ಜಂಟಿಂಗಲ್ ಮುನ್ನಲ್ ಬೆಚ್ಚಿರ ಜಂತು ದರ್ಗಾತೆ ತಲೆಮೂಪ ರಶೀದ್ ಹಾಜಿ ಜಂತು ಎಲ್ಲ 5 ವರ್ಷದ ವರ್ಕಂದ ಭಾರಿ ಗೌಜಿಲ್ ನಡ್ನೊಂಡು ಬಂದಿದ್ದಾಯ ಉಳ್ಳಾಲ ಉರುಸ್ ಕಲ್ಯ ವರ್ಷ ಕೊರೋನಾ ಸೀಕ್ ಬಂದಿದ್ದಲು ಮುನ್ನಲ್ ಹೋಯ್ತು ಈ ವರ್ಷ ಸೀಕ್ ದೂರ ಆಯಂಟು ಇದೇ ತಿಂಗಳು 23 ಜನವರಿ ಪೋನಾರ್ತೊಲ್ ನಡಪಾಟವು ದರ್ಗಾ ಕಮಿಟಿ ಆಲೋಚನೆ ಹಾಕಿತ್ತು ಪ್ರಚಾರ ಶುರುವಾಕಿಂತು ಅದಲ್ಲಂಟು ದರ್ಗಾ ಪಿನ್ನೆ ಪಲ್ಲಿಗೆ ಪೈಂಟ್ ದೊಂಪ ಬೆಲ್ಚಾಕ್ರೆದು ಟೆಂಡರ್ ಕೊಡ್ತು ಆ ಸೊರಪನಿ ನಡ್ನೊಂಟಿಂತು ಉರುಸ್ರೆ ಬಿಸೆ ಗೊಂತಾಯಿತ್ತು ದರ್ಗಾತ್ ಪೊರ್ರಾಯತ್ತೆ ಚಮ್ಮೆ ಆಲ್ಮಾರು ಬರ್ನು ತೊಡಗಿನಾರು ಉರುಸ್ಗು ಬೆನ್ಮಾಯ್ತು ಬಸ್ತ್ ಆಡು ಪೈಸೆ ನೆರ್ಚರ್ ರೂಪದಲ್ಲಿ ಬಂದೊಂಡಿಂತು ಆಯಂಗ್ ಕೊರೋನಾ ರೂಪ ಬದಲಾಕಿತ್ತು ಓಮ್ರಿಕಾನ್ ಆಯುರ್ಜೊಲ್ಲುಡೆ ಬಿಯರತ್ತಲು ಕೇರಳ ಮಹಾರಾಷ್ಟ್ರ ತಮಿಳುನಾಡು ಇಂಗಂತೆ ಪರ್ತೆ ರಾಜ್ಯತೆ ಆಲ್ಮಾರು ಕರ್ನಾಟಕ ಬರ್ನಾಯಂಗ್ ಕರ್ನಾಟಕ ಸರ್ಕಾರ RTPS ಪರೀಕ್ಷೆ ಕಡ್ಡಾಯ ಹಾಕಿರು ಇಂಗನಿಕ ಮತ್ತು ಉರುಸ್ ನಡಪಾಟಿ ಹೆಂಗ್ ದೂರತ್ ಬಂಡೆ ಆಲ್ಮಾರ್ಗ್ ಎಡಂಗ್ಯಾರ ಅವರದಲ್ಲಿ ಕೊರೆನಾಲ್ ಮುನ್ನಲ್ಗಾಕು ಜಿಲ್ಲಾಧಿಕಾರಿ ವಸಿಯತ್ ಹಾಕಿದಲು ದರ್ಗಾ ಕಮಿಟಿ ಉರುಸ್ ಮುನ್ನಲ್ ಬೇಕ್ರೆ ತೀರ್ಮಾನ ಇಡ್ತರು അങ്ങനെ ಬಂಡೆ ಫೆಬ್ರವರಿ ತಿಂಗಳಿಗೆ ಉರುಸ್ ಹಾಕೋ ತೀರ್ಮಾನ ಹಾಕಿ ಕಮಿಟಿ ಆದರೆ ತಾರೀಖು ಮುನ್ನಲ್ಗೆ ತೆರಿಬಾಟ್ರು ಈ ವಿಷಯದಲ್ಲಿ ದರ್ಗಾತೆ ತಲೆಮೂಪ ಅಬ್ದುಲ್ ರಶೀದ್ ಹಾಜಾರ್ ಮುಂಡಿತ್ತು ಉರುಸ್ಗು ಬೆನ್ಮಾಯ್ತು ಕಮಿಟಿ ಎಲ್ಲ ವ್ಯವಸ್ಥೆ ಹಾಕಿಂತು ಸಾಧಾರಣ ಸೊರಪನಿ ತೀನರು ದೂರತ್ತೆ ಚಮ್ಮೆ ಆಲ್ಮಾರ್ ದರ್ಗಾತು ಬಂದೊಂಟುಲ್ಲಾರು ನೇರ್ಚರ್ ರೂಪದಲ್ಲಿ ಪೈಸಾ ಆಡು ಕುರಿ ಕೊರೆ ಬಸ್ತು ಬಂದೊಂಟುಂಡು ಆಯಂಗ್ ಕೊರೋನಾ ಪಿನ್ನ ಒಮ್ರಿಕಾ ನಿನ್ನದಲು ಮಹಾರಾಷ್ಟ್ರ ಕೇರಳ ತಮಿಳುನಾಡು ಇಂಗಂತೆ ಪರ್ತೆ ರಾಜ್ಯತೆ ಕರ್ನಾಟಕದ ಬಂಡೆ ಆಲ್ಮಾರ್ಗ್ RTPS ಕಡ್ಡಾಯ ಆಯ್ದಲು ಉರುಸುಗು ಪರ್ತೆ ಆಲ್ಮಾರ್ಗ್ ಬರೋಗು ಎಡಂಗೇರ ಅವರದಲು ಜನ್ಮೂನ್ ತಿಂಗಳು ಮುನ್ನಲ್ ಬೇಕು ಜಿಲ್ಲಾಧಿಕಾರಿ ವಸಿಯತ್ ಹಾಕಿರು അങ്ങനെ ഇതിൽ കമ്മിറ്റിയുടെ സഭയിൽ ചർച്ചയാക്കിയിട്ട് 2 തിങ്കളത്തെ മട്ടിക്ക് ഉള്ളാല ഉറൂസ് മുന്നൽ വെച്ചിരാണ്ട് ചൊന്തു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಎಲ್ಲ ರಾಯತೆ ಆಲ್ಮಾರೊಟ್ಟಿಗೆ ವಿಜ್ಞಾಪನೆ ನಾನು ನಿಮ್ಮ ಎಲ್ಲರೂ ಕಾತುಕೊಂಡಿರುವುದಾಯ ಉಳ್ಳಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ತಂಗರೆ ಉರೂಸ್ ಡಿಸೆಂಬರ್ 23 ಜನವರಿ 3 ತಾರೀಕು നടക്കുന്ന ചൊല്ലുന്ന എല്ലാവരും ഭാരി ಖುಷಿಯಿಂದ അതേപോലെ ഉള്ളാലത്തെ കമ്മിറ്റി ആಡಳಿತ ಸಮಿತಿ ಉರೂಸ್ ಕಮಿಟಿ ಎಲ್ಲ ಉರಿಬೇನ್ಮ ಎಲ್ಲ ನೆಲದಲ್ಲ ಸ್ವಾರ್ಥರು ಹಾಕಿಕೊಂಡು ಭಾರಿ ಜೋರು ಪಡಿ ನಡೆದುಕೊಳ್ಳೋದು ನಿಮಗೆಲ್ಲ ಗೊತ್ತುಂಟು ಹಾಗಾಗಿ ಕರ್ನಾಟಕ ಸರ್ಕಾರത്തെ ಆದೇಶ ಪ್ರಕಾರ ಬೇಕಾದ DC RTPCR ತಲಪಾಡಿ ಬೋರ್ಡರ್ಲಿ ಕಡ್ಡಾಯ ಹಾಕಿದುಕೊಂಡಿದ್ದು ಜಂಡಿ ತಿಂಗಳಲ್ಲಿ ಈ ಉರುಸರೆ ಮುನ್ನಲ್ ಕೊಂಪೌಂಡ್ ಚೊಂದುಂಟು ಆದೇಶ ಹಾಕಿರಿ ಅದರೆಲ್ಲ ಮನಸ್ಸಿಲಾಕಿದ್ದು RTPCR ಕಡ್ಡಾಯ ಹಾಕಿ ತಮಿಳುನಾಡು ಕೇರಳ അതേപോലെ മഹാരാഷ്ട്രത്തെ ആൾമാർ വരും കഷ്ടം ಅವರು അതിൽ മനകണ്ടെത്തി ഞങ്ങൾ ഈ ഉറൂസിനെ ഫെബ്രുവരി മാർച്ചിലേക്ക് ആക്കി തീർക്കാൻ ഉദ്ദേശിച്ചില്ല അതുകൊണ്ടു ഈ ഡിസംബർ 23 ಜನವರಿ 16 നടക്കുന്ന ഉറൂസിനെ ജണ്ട് തിങ്കൾ 300 വെച്ചിരി ചൊന്തു നിങ്ങൾക്ക് തെരിബാട്ടಕ್ಕೂ ಈ ಸಂದರ್ಭത്തെ ಉಪಯೋಗ ಹಾಕಿರಲಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಉಳ್ಳಾಲ್ತು ಬಂದೆ ಕರ್ನಾಟಕ ಅಲ್ಪಸಂಖ್ಯಾತ ನಿಗಮತೆ ತಲೆಮೂಪ ಮುಕ್ತಾರ್ ಪಠಾಣ್ ಹರೇಕಲ ಆಜಬಾಕರೆ ಔತು ಹೋಯ್ತು ಅಯಲ್ಲಿ ಚಮ್ಮನ ಹಾಕಿತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮತೆ ತಲೆಮೂಪ ಮುಕ್ತಾರ್ ಪಠಾಣ್ ತಿಂಗಳಾಸ ಉಳ್ಳಾಲ್ತಿಗೆ ಬಂದನು ತುರುಕು ತೊಕ್ಕೋಟು ಕಾಪಿಕಾಡ್ಲುಲ್ಲೆ ಮೈಕಾಲ ಮಂಡಲ BJP ಕಚೇರಿಲು ಪಾರ್ಟಿಯ ನೇದಕಮಾರೊಟ್ಟ ಪಾರ್ಟಿ ಬೆಲೆಪಾಟ್ರ ವಿಷಯത്തിൽ ಚರ್ಚೆಯಾಗಿ BJP ಮಂಡಲ ತಲೆಮೂಪ ಚಂದ್ರಹಾಸ್ ಪಂಡಿತೋಸ್ ಅಯಲ್ಗೆ ಮರ್ಹಬ ಹಾಕಿ ಕರ್ನಾಟಕ ಅಲೆಮಾರಿ ಪಿನ್ನೆ ಅರೆ ಅಲೆಮಾರಿ ನಿಗಮತೆ ತಲೆಮೂಪ ರವೀಂದ್ರ ಶೆಟ್ಟಿ ಉಳಿದೊಟ್ಟು BJP ಜಿಲ್ಲಾ ಕಾರ್ಯದರ್ಶಿ ಸಚಿತ್ ಕುಂಪಾಲ ಅಲ್ಪಸಂಖ್ಯಾತ ನಿಗಮತೆ ಸದಸ್ಯ ಸಿರಾಜ್ ಮುಡಿಪು ಮೈಕಾಲ ನಗರ ಪಾಲಿಕೆರೆ ಪಿರಾಕ್ರೆ ಮೇಯರ್ ಗಣೇಶ್ ಹೊಸಬೆಟ್ಟು BJP ಮಂಡಲ ಕಾರ್ಯದರ್ಶಿ ಐತುಲ್ಲೆ ನವೀನ್ ಪಾದಲ್ಪಾಡಿ ಹೇಮಂತ್ ಶೆಟ್ಟಿ ಪಿನ್ನೆ ಪಾರ್ಟಿ ನೇದಾವು ಅಜೀಜ್ ಬೈಕಂಪಾಡಿ ಇన్నారు ಅದರ ಪಿನ್ನೆ ಮುಕ್ತಾರ್ ಪಠಾಣ್ ದೇಶತೆ 4 ಬೆಲೆಯ ಪ್ರಶಸ್ತಿಯಾಯೇ ಪದ್ಮಶ್ರೀತೆ ಹರೇಕಲ ಆಜಬಕರೆ ಹೊತ್ತು ಹೋಯ್ತು ಚಮ್ಮನ ಹಾಕಿತ್ತು പിന്നെ മുണ്ടി അയാൾ ഒരു ഗ്രാമപഞ്ചായത്തിൽ ഗന്ധ്യംഗമേ ഗത്തിൽ മെരയിറാറ് ആയെങ്കിൽ ദേശത്തെ 4 ಬೆಲೆಯ ಪ್ರಶಸ್ತಿ ಎತ್ತದಾಯ ಆಜಬಾಕರ್ ನಡತ ಕೊಂಡಾಡುನಾಯದು ಹಲ್ಲಿರೆ ಮಕ್ಕಗೂ ಪಡಿಪು ಗಿಟ್ಟನು ಚೊಲ್ಲುರಿ ಬೇರತ್ತಲು ಚಿತ್ತುಬುಲಿ ಬಿತ್ತಿತ್ತು ಒಳ್ಳಿನ ಕಾಸಲು ಸಾಲೆ ಕೆಟ್ಟು ಪಾಟಿತ್ತು ಮಕ್ಕಗೆ ಪಡಿಪಾಟಿ ಉಂಡುಲ್ಲೆ ಅಯಲು ನಂಗೆಲ್ಲರಿಗೂ ಮಾದರಿ ಆಯಿರು ಅಯಲ್ಗೆ ಪದ್ಮಶ್ರೀ ಕೊಟ್ಟಿದ್ಲು ಈ ಪುರಸ್ಕಾರಕ್ಕೆ ದುನಿಯಾವಲ್ಲಿ ಗೌರವ ಬಂದರು ಚೊಂತು ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯುವಂತರಾಗಲಿ ತಾವು
ತಮ್ಮ ಈ ಒಂದು ಸರಳತೆಯನ್ನು ತೋರಿಸ್ಕೊಟ್ಟಿದ್ದೀರ. ನಾನು ಸಾಕಷ್ಟು ಜನರ ಹತ್ರ ನಾವು ನೋಡಿದ್ದೀವಿ, ಯಾವುದೋ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾದರೆ ಸಾಕು ಅವ್ರಿಗೆ ಒಂದು ಬಿಗುಮಾನ ಬರೋದಂತ ಸಹಜಿಕ. ಆದರೆ ತಾವು ತಮ್ಮ ಸರಳತೆಗೆ ಒಂದು ತಾವೇ ಸಾಕ್ಷಿ, ಅದಕ್ಕೆ ಮತ್ತೊಬ್ಬರು ಸಾಕ್ಷಿ ಆಗೋಕ್ಕೆ ನನಗಂತೂ ನಾನು ಈ ವಿಶ್ವದಲ್ಲಿ ಕಂಡಿಲ್ಲ. ಮತ್ತು ತಾವು ಏನು ಅಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡುವಾಗ ತಾವೇನು ಕೇಳಿದ್ದೀರ ಅಂಥವೆಲ್ಲ ಒಂದು ಕಾಲೇಜ್ ಕೇಳೋದು, ಇದು ಎಲ್ಲರೂ ಬೇರೆ ಬೇರೆ ಏನೇನೋ ಕೇಳ್ತಾರೆ. ಅವರು ಕೇಳಿರುವಂಥದ್ದಕ್ಕೆ ಅದಕ್ಕಾಗಿ ಮತ್ತೊಬ್ಬ ಹಾಜಪ್ಪ ಅವರು ಹಾಜಪ್ಪ ಏನೋ ಮತ್ತೊಬ್ಬರು ಬರ್ತಾರೆ ಅನ್ನೋದಕ್ಕಿಂತ ಇವರೇ ಇದಕ್ಕೆ ಸಾಕ್ಷಿ, ಇದಕ್ಕಿಂತ ಮಿಸಲಾಗಿ ಮತ್ತೊಂದು ಇರೋದಿಲ್ಲ ಅಂತ ಹೇಳ್ತೇನೆ ನಾನು. ಅದಕ್ಕಾಗಿ ಅವರಿಗೆ ಅವ್ರಿಗೆ ಹೃತ್ಪೂರ್ವಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾನು ಅವರ ಮಾರ್ಗದರ್ಶನ ಹೀಗೆ ಇರಲಿ, ಅವರು ಸಾಗುವಂಥ ಹಾದಿ ಇನ್ನೂ ಅವರು ನೂರಾರು ಕಾಲ ಬಾಳಿ ನಮ್ಮೆಲ್ಲರಿಗೆ ದಾರಿದೀಪ ಆಗಲಿ ಅಂತ ನಾನು ಆಶಿಸ್ತೇನೆ. ಚಮ್ಮನ ಎಡ್ತೆ ಆಜಬಕ ಮುಂಡಿತು ಆರ್ಗುಂಬೇಂಡತೆ ನಾನು ಇಂಡು ಇಂಗನಿಕ್ಕು ಚಮ್ಮೆ ಮಹಾನ್ಮಾರ್ರೆ ಸಹಾಯ ಉಂಡು ನಂಗಲೆ ಶಾಲೆಯಲ್ಲಿ ಕಾಲೇಜ್ ಆಗಿ ಮಾತ್ರಮೇ ಕನ್ನಡ ಶಾಲೆ ಒಲಿಯೋನುಂಟು. ನನ್ನ ಅರೆಕಲದ ಗೊತ್ತಿದೆ, ಭಾಳ ಬಡತನದಿಂದ ಒಂದು ಎಕರೆ 33 ವರ್ಷ ಸಾಲ ಕಾಡಿಬೇಡಿ ಮಾಡಿ ಶಾಲೆ ಇದು ಒಲಿಬೇಕಾದ್ರೆ ಮುಂದಿನ ಫೀಲ್ಡ್ಗೆ ಒಂದು ದಾರಿ ವಿದ್ಯಾಭ್ಯಾಸ ಕಳ್ಕೋಕತ್ತ. ಇದು ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ನಿಮ್ಮ ಮುಖಾಂತರ ಕೈ ನೀಡ್ತೇನೆ. ನನ್ನ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಕೈ ನೀಡ್ತೇನೆ. ಇದೊಂದು PU ಕಾಲೇಜ್ ಏನೋ ಮುಂದಿನದಿಲ್ಲ, ಆದರೆ ನಮ್ಮ ಪಬ್ಲಿಕ್ ಸ್ಕೂಲ್ ಆದರೆ ಮುಂದಿನದಲ್ಲಿ ಬಹಳ ಹೆಮ್ಮೆ ಒಂದು ಹೇಳಲಿಕ್ಕೆ. ಜೊತೆಯಲ್ಲಿ ನನಗೆ 2015ರಲ್ಲಿ ಕೂಡ ನನ್ನ ಮಂಗಳೂರು ಕಮಿಷನರ್ AB ಇಬ್ರಾಹಿಂ ಇರ್ಬೋದು, ಅವರೇ ನನ್ನನ್ನು ಆಯ್ಕೆ ಮಾಡಿ ಕಟ್ಟುವ ಒಂದು ಮಾತಾಡಿದ್ರು ಬೇರೆಯವರು ಕೂಡ, ಅಜ್ಜಬ್ಬ ಆವಲಿ ಮಾರಾಯ ನಿಮ್ಮನ್ನು ಒಂದು ಮಂಗಳೂರು ಕಮಿಷನರ್ ಆಯ್ಕೆ ಮಾಡಿ ಕೇಂದ್ರ ಗೌರ್ಮೆಂಟ್ ಕಳಿಸಿದ್ರಲ್ಲ, ಆ ಮಾತು ಕೂಡ ನನ್ನನ್ನು ಇವತ್ತು ಬೆಳಗ್ಗೆ ತಂದು 2015ರಲ್ಲಿ ಮಂಗಳೂರು ಕಮಿಷನರ್ ಇರುವಾಗ ಹೌದು DC ಇರುವಾಗ ಆ ಮಾತು ಕೂಡ ನೀವು ಕೂಡ ಇವತ್ತು ನನ್ನ ಮನೆಗೆ ಬರ್ಸಂದು ಇವತ್ತು ಕೂಡ ನಾನು ಕನ್ಸ್ಕೊಂಡಿಲ್ಲ. ಆದ ಕಾರಣ ಭಾಳ ಸಂತೋಷದಿಂದ ಹಲವಾರು ಗಣ್ಯ ಅತಿಥಿಗಳಿಗೆ ಮನೆ ಭೇಟಿ ಕೊಟ್ಟಿದ್ದರು. ಅಲ್ಪಸಂಖ್ಯಾತ ನಿಗಮದ ಸದಸ್ಯ ಸಿರಾಜ್ ಮುಡಿಪಿಯಲ್ಲಿ 34 ಚಮ್ಮನ ನನ್ನತ್ತು BJP ಜಿಲ್ಲೆ ಕಾರ್ಯದರ್ಶಿ ಸತೀಶ್ ಕುಂಪಾಲ, ಕರ್ನಾಟಕ ಅಲೆಮಾರಿ ಪಿನ್ನೆ ಅರೆ ಅಲೆಮಾರಿ ನಿಗಮತ್ತೆ ತಲೆಮುಪ್ಪ ರವೀಂದ್ರ ಶೆಟ್ಟಿ ಉಳಿದೊಟ್ಟು, BJP ಅಲ್ಪಸಂಖ್ಯಾತ ಮೋರ್ಚಾ ಉಲ್ಲಾಲ್ತೆ ಪಿರಾಕ್ರೆ ತಲೆಮುಪ್ಪ ಅಶ್ರಫ್ ಹರೇಕಳ, ನೇದಕಮಾರಾಯಿ ಅಜೀಜ್ ಬೈಕಂಪಾಡಿ ಪಿನ್ನೆ ಹನೀಫ್ ನಿಜಾಮೀನ್ನರ್. ನಿಂಗಲರಾಯತೆ ಸುದ್ದಿ ಸಮಸ್ಯೆ ನಂಗೆ ತೆರಿಪಾಟೋರು ಸುದ್ದಿ ಪಿನ್ನೆ ಜಾಹೀರಾತುಗೂ ನಂಗಲೆ ಕಾಣೋರು ಹೊಸಕುರಲ್ ಬೆನಕ ಬಿಲ್ಡಿಂಗ್ ಫಸ್ಟ್ ಕೊಲ್ಯ. ನಂಗಲೆ ಸಂಪರ್ಕ ಸಂಖ್ಯೆ 9341863043 ಒಲಿಂಬು 34 186 3043. ಇದೇ ತಿಂಗಳು 27 ಕೋಟೆಕಾರ್ ಪಟ್ಟಣ ಪಂಚಾಯತ್ ವೋಟ್ ನಡ್ಕೊಂಡು ಇದ್ರಲ್ಲಿ ನಿಕ್ಕರೆ ಕಾಂಗ್ರೆಸ್ ಪಕ್ಷತೆ ಆಲ್ಮರೆ ಪಟ್ಟಿ ಸದಾಶಿವ ಉಲ್ಲಾಲ್ ಪತ್ತುಕೊಂಡು ಇದೇ ತಿಂಗಳು 27 ಕೋಟೆಕಾರ್ ಪಟ್ಟಣ ಪಂಚಾಯತ್ ವೋಟ್ നടക്കുന്നു. ഊടെ 5 വർഷത്തിൽ BJP ശരിയായ രൂപത്തിൽ ആಡಳಿತ നടപടിട്ടില്ല ചൊല്ലൊരു അർത്ഥത്തിൽ കോട്ടക്കാർ ആൽമാർ ഉള്ളാറ്. അങ്ങനെ ഇതിൽ ഈയണ്ടത്തെ വോട്ടുಲು ಕಾಂಗ್ರೆಸ್ ಆಲ್ಮಾರ್ ಗೆಂದಿತ್ತು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಆಡಳಿತಕ್ಕೆ ಬರ್ಪಾಟ್ರೆ ಬೇರತ್ತಲು ರಾಜಕೀಯ ಪೆನ್ನೆ ಆಲ್ಮರೆ ನಡು ಮಿಂಜೆ ಪೋಲ್ತೆ ಆಲ್ಮರೆ ಪೆರಕಿತ್ತು ನಿಪ್ಪಾಟಿರ ಅಂಟು ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ತಲೆಮುಪ್ಪ ಸದಾಶಿವ ಉಲ್ಲಾಲ್ ತಿಂಗಳ ಸೆತಕೋಟ್ಲುಲ್ಲೆ ಕಾಂಗ್ರೆಸ್ ಕಚೇರಿ ನಡ್ನೆ ಸುದ್ದಿಗೋಷ್ಠಿಯಲ್ಲಿ ಚೊಂತು. ಕಳೆದ ಅವಧಿಯಲ್ಲಿ ಕೋಟೆಕಾರ್ ಟೌನ್ ಪಂಚಾಯತಲ್ಲಿ ಭಾರತೀಯ ಜನತಾ ಪಕ್ಷದವರು ಯಾವ ರೀತಿ ಆಡಳಿತ ಮಾಡಿದ್ದಾರೆ, ಈ ಆಡಳಿತದ ವೈಫಲ್ಯದ ಕುರಿತು ಜನರಿಗೆ ತಿಳಿ ಹೇಳಿಕೊಂಡು ಜನರಲ್ಲಿ ಮತ ಕೇಳುವಂಥ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಮಾಡ್ತೇವೆ. ಜನರಿಗೆ ಈ ಮತದಾರರಿಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಮತದಾರರಿಗೆ ನಿಜವಾಗಿ ಅವರು ರೋಸಿ ಹೋಗಿದ್ದಾರೆ. ಸರ್ಕಾರದ ಸವಲತ್ತುಗಳು ಸಿಗದೆ ಎಷ್ಟೋ ತಿಂಗಳುಗಳಿಂದ ಈ ರೀತಿ ಇದಾಗಿದೆ. ಆ ರೀತಿ ಇಂಥ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಲ್ಲಿ ನಾವು ನಮ್ಮ ಆಡಳಿತ ಬರಬೇಕು, ಜನರಿಗೆ ಉತ್ತಮ ಸೇವೆ ನೀಡಬೇಕೆಂಬ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಂಡು ಸಂಪೂರ್ಣ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ನಿಮ್ಮ ಸಹಕಾರವನ್ನು ಕೂಡ ಕೇಳಿಕೊಂಡು ಈ ಕ್ಷೇತ್ರದ ಎಲ್ಲ ಕೋಟೆಗಾರ ಪಟ್ಟಣ ಪಂಚಾಯತ್ ಮತದಾರರಲ್ಲಿ ನಮ್ಮ ಮನವಿ, ಒಳ್ಳೆಯ ಉತ್ತಮ ಆಡಳಿತ, ಅಲ್ಲಿಯ ಜನರಿಗೆ ಬೇಕಾದಂಥ ಸೌಕರ್ಯ, ಇನ್ನಿತರ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಪಟ್ಟಣ ಪಂಚಾಯತಿಯ ನಿಧಿಯಲ್ಲಿ ಮಾಡುವಂಥ ಕೆಲಸಗಳನ್ನು ನಿರ್ವಹಿಸಲು ನಿಮ್ಮೆಲ್ಲರ ಒಳ್ಳೆಯ ಅಭಿಪ್ರಾಯದೊಂದಿಗೆ ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ನೀವು ಚುನಾಯಿಸಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಮಾಡಬೇಕು ಅಂತ ನಾವು ನಮ್ಮ ಮತದಾರರಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವಾರ್ಡ್ 1 ದಿಲೀಪ್, ವಾರ್ಡ್ 2 ಸವಿತಾ, ವಾರ್ಡ್ 3 ನವೀನ್ ಕುಮಾರ್, ವಾರ್ಡ್ 4 ಪೂವಮ್ಮ, ವಾರ್ಡ್ 5 ನವೀನ್, ವಾರ್ಡ್ 6 ಜಸಿಂತಾ ಮೆಂಡೋನ್ಸಾ, ವಾರ್ಡ್ 7 ರೇಣುಕಾ ಎಸ್ ಶೆಟ್ಟಿ, ವಾರ್ಡ್ 8 ಇಸಾಕ್, ವಾರ್ಡ್ ಒಲಿಂಬೋಲು ಸಫೀನಾ, ವಾರ್ಡ್ 10 ದೇವರಾಜ್, ವಾರ್ಡ್ 11 ಪ್ರಹ್ಲಾದ್, ವಾರ್ಡ್ 12 ಆಯಿಷಾ ಡಿ, ವಾರ್ಡ್ 13 ಸಫಿಯಾ, ವಾರ್ಡ್ 14 ಕಲಾವತಿ, ವಾರ್ಡ್ 15 ರವಿರಾಜ್, ವಾರ್ಡ್ 16 ಅಹ್ಮದ್, പിന്നെ ವಾರ್ಡ್ 17
ಜುಬೇದ ಇಂಗಲೆ ಕಾಂಗ್ರೆಸ್ ಪಕ್ಷದ ತರಫುಲು ಓಟು ನಿಪ್ಪಾಟಿರಂಟು ಆಯಲ್ ತೆರಿಪಾಟ್. ನಾಡದು ಕೋಟೆಕಾರು ಪಟ್ಟಣ ಪಂಚಾಯತಿಗೆ ಚುನಾವಣೆ ನಡೆಯಲಿಕ್ಕಿದ್ದು ಕಾಂಗ್ರೆಸ್ ಪಕ್ಷದಿಂದ 17 ಕ್ಷೇತ್ರಗಳಲ್ಲಿ ಕೂಡ ಪಕ್ಷದ ಅಭ್ಯರ್ಥಿಗಳನ್ನು ನಾವು ಕಣಕ್ಕಿಳಿಸ್ತಾ ಇದ್ದೇವೆ. ಆ ಪಕ್ಷದ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗ ನಾನು ತಮ್ಮ ಮುಂದಿಡಲಿಕ್ಕೆ ತಮಗೆ ನಿಲ್ಲಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ವಾರ್ಡ್ ನಂಬರ್ 1 ಅದರಲ್ಲಿ ಸಾಮಾನ್ಯ ದಿಲೀಪ್ ಅವರು ಅಭ್ಯರ್ಥಿ. ಅದೇ ರೀತಿ ವಾರ್ಡ್ ನಂಬರ್ 2 ಹಿಂದುಳಿದ ವರ್ಗದ ಎ ಮಹಿಳೆ ಸವಿತಾ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 3 ಹಿಂದುಳಿದ ವರ್ಗ ಎ ನವೀನ್ ಎ ಸಾಲಿಯನ್ರವರು ಅಭ್ಯರ್ಥಿ. ವಾರ್ಡ್ ನಂಬರ್ 4 ಪರಿಶಿಷ್ಟ ಪಂಗಡ ಪೂವಮ್ಮ ಅವರು ಅಭ್ಯರ್ಥಿ. ವಾರ್ಡ್ ನಂಬರ್ 5 ಸಾಮಾನ್ಯ ನವೀನ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 6 ಸಾಮಾನ್ಯ ಮಹಿಳೆ ಜಸಿಂತಾ ಮೆಂಡೋನ್ಸರ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 7 ಹಿಂದುಳಿದ ವರ್ಗ ಬಿ ರೇಣುಕಾ ಎಸ್ ಶೆಟ್ಟಿಯವರು ಅಭ್ಯರ್ಥಿ. ಅದೇ ರೀತಿ ವಾರ್ಡ್ ನಂಬರ್ 8 ಸಾಮಾನ್ಯ ಇಶಾಕ್ರವರ ಅಭ್ಯರ್ಥಿ. ವಾರ್ಡ್ ನಂಬರ್ 9 ಹಿಂದುಳಿದ ವರ್ಗಗಳ ಎ ಸಫೀನಾ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 10 ಸಾಮಾನ್ಯ ದೇವರಾಜ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 11 ಹಿಂದುಳಿದ ವರ್ಗಗಳ ಎ ಪ್ರಹ್ಲಾದ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 12 ಸಾಮಾನ್ಯ ಮಹಿಳೆ ಐಷಾ ಡಿ ಅಬ್ಬಾಸ್ ಅವರ ಅಭ್ಯರ್ಥಿ. ವಾರ್ಡ್ ನಂಬರ್ 13 ಸಾಮಾನ್ಯ ಮಹಿಳೆ ಸೆಫಿಯಾ ಅವರು. ವಾರ್ಡ್ ನಂಬರ್ 14 ಪರಿಶಿಷ್ಟ ಜಾತಿ ಶ್ರೀಮತಿ ಕಲಾವತಿ ಅವರು. ವಾರ್ಡ್ ನಂಬರ್ 15 ಹಿಂದುಳಿದ ವರ್ಗ ಎ ರವಿರಾಜ್. ವಾರ್ಡ್ ನಂಬರ್ 16 ಸಾಮಾನ್ಯ ಅಹಮದ್ ಅಜ್ಜಿನಡ್ಕರ್ ಅವರು. ವಾರ್ಡ್ ನಂಬರ್ 17 ಸಾಮಾನ್ಯ ಮಹಿಳೆ ಜುಬೇದರ್ ಅವರು. ಇಷ್ಟು ಅಭ್ಯರ್ಥಿಗಳನ್ನು 17 ಅಭ್ಯರ್ಥಿಗಳನ್ನು ನಾವು ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಗೆ ಇಳಿಸಿದ್ದೇವೆ, ಸ್ಪರ್ಧಿಸ್ತಾ ಇದ್ದಾರೆ ಅವರು. ಅದೇ ರೀತಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಬ್ಲಾಕ್ ಕಾಂಗ್ರೆಸ್ಸಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ಸಿಂದ ಮತ್ತು KPCCಯಿಂದ ಕೂಡ ವೀಕ್ಷಕರನ್ನು ನೇಮಕ ಮಾಡಿದ್ದೇವೆ. ಅವರೆಲ್ಲರೂ ಈ ಚುನಾವಣೆ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಇದ್ದುಕೊಂಡು ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಕೆಲಸ ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ UT ಖಾದರ್ ಅವರು ಈ ಕ್ಷೇತ್ರದ ಉಸ್ತುವಾರಿಯಾಗಿದ್ದುಕೊಂಡು ಅವರು ಈ ಭಾಗದ ಶಾಸಕರು ಮಾತ್ರ ಅಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅವರನ್ನು ಉಸ್ತುವಾರಿಯಾಗಿ ಚುನಾವಣೆಗೆ ಅವರನ್ನು ನೇಮಕಗೊಳಿಸಿದ್ದಾರೆ. ಅವರು ಸಂಪೂರ್ಣ ನೇತೃತ್ವ ವಹಿಸಿಕೊಂಡು ಅವರ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪಕ್ಷದ ಎಲ್ಲ ಕಾರ್ಯಕರ್ತರು ದುಡಿತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲೆಯ ಸದಸ್ಯ ಸುರೇಶ್ ಭಟ್ನಗರ, ಪಿನ್ನೆ ಉಲ್ಲಾಲ್ದೆ ನೇದಕಮಾರೆ ದಿನೇಶ್ ರೈ, ಆಲ್ವಿನ್ ಡಿಸೋಜ, ತಾಲೂಕ್ ಪಂಚಾಯತ್ ಪಿರಾಕ್ರೆ ತಲೆಮುಪ್ಪ ಮೊಹಮ್ಮದ್ ಮೋನ್ ಮಲಾರ್, ದೀಪಕ್ ಪಿಲಾರ್, ದಿನೇಶ್ ಕುಂಪಲ, ಅಬ್ದುಲ್ ಅಜೀಜ್, ಕಲಾವತಿ, ಚಂದ್ರಿಕಾ ರೈ, ಡೆನಿಸ್, ಮೊಯ್ದೀನ್ ಬಾವಾ, ಬಾಜಿಲ್ ಡಿಸೋಜ ಪಿನ್ನೆ ನಾಗೇಶ್ ಶೆಟ್ಟಿ ಇನ್ನರ್. ರಾಜ್ಯ ಸರ್ಕಾರತೆ ಮೊದಲು ತೊಕ್ಕೋಟ್ರೆ ದೇರ್ಲ ಕಟ್ಟೆತ್ತೋಲು 4 ಮಾರ್ಗ ಆಯುಂಟುಂಡು ಇದ್ರೆ ಶಾಸಕ UT ಖಾದರ್ ವೀಕ್ಷಣೆ ಹಾಕಿತ್ತು. ತೊಕ್ಕೋಟ್ರೆ ದೇರ್ಲ ಕಟ್ಟೆತ್ತೋಲು ಮಾರ್ಗ ಅಗರಕ್ರೆ ಸೊರಪನಿ ನಡ್ನುಂಟುಂಡು ಇದ್ರೆ ಶಾಸಕ UT ಖಾದರ್ ಬ್ಯಾಲೆಸರೆಂಡು ವೀಕ್ಷಣೆ ಹಾಕಿತ್ತು. ಕುತ್ತಾರೆ ದೇರ್ಲಗಟ್ಟೆರೆ ನಡುಲು 4 ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಿಂದ ಹೆಂಗ್ ಕಮಲಪದೋಲು ಇನ್ಫೋಸಿಸ್ ಕಂಪೆನಿ ಬಸ್ ಲಾರಿ ಪೋಲ್ತೆ ಬೆಲಿಯ ವಾಹನತೆ ಬುಡೋ ಪಡಿಪಾಟ್ರದಾಯ ಕಚೇರಿ ಉಂಡು. ಕೋಣಜಲು ಮಂಗಳೂರು ಯೂನಿವರ್ಸಿಟಿ ಉಂಡು. ಅದಲ್ಲಾಂಟು ತೊಕ್ಕೋಟ್ರೆ ಮುಡಿಪುತೋಲ್ದರಾಯ ಚಮ್ಮೆ ಅಭಿವೃದ್ಧಿ ಉಂಟು. ಅಂಗನೆ ಇದಲು ಈ ಭಾಗತ್ತಿಗೆ ರಾಯತ್ತೆ ಮಾತ್ರ ಅಲ್ಲಾಂಟು ಪೊರ್ರಾಯತ್ತೆ ಆಲ್ಮಾರು ಕಾಲೇಜರೆ ಮಕ್ಕ ಡಾಕ್ಟರ್ಮಾರು ಪ್ರೊಫೆಸರ್ಮಾರು ಇಂಗನೆ ಚಮ್ಮೆ ಆಲ್ಮಾರು ಎಲ್ಲ 4 ಬಂದು ಪೋಯಿಂಟುಲ್ಲಾರು. ಈ ಮಾರ್ಗ ಚೆರ್ದಿಂದೆಂಗ್ ವಾಹನ ಹೋಗು ಚಮ್ಮೆ ಅಡಿಗೆರಾಯುಂಟಿಂತು ಇದರ ನೋಕಿಯೇ ಶಾಸಕ ಖಾದರ್ ಈ ಮಾರ್ಗ ನ್ಯಾಷನಲ್ ಹೈವೇ ರೂಪತ್ತಲು ಹಾಕೋಗು ಬೆನ್ಮೈಟು ರಾಜ್ಯ ಸರ್ಕಾರತ್ತು ಚಮ್ಮೆ ಒತ್ತಾಯ ಹಾಕಿತ್ತು. ಕೋಟಿ ಮೊದಲು ಕೊಂಬಂದರು. ಇಪ್ಪತ್ತು ಕೊರೆ ನಾಳು ತೊಕ್ಕೋಟ್ರೆ ದೇರ್ಲಕಟ್ಟೆ ತೋಲು ಮಾರ್ಗ ಅಗಲ ಹಾಕ್ರೆ ಸೊರಪನಿ ನಡ್ನುಂಟುಂಡು. ಈ ಮಾರ್ಗ ಪಿನ್ನೆ ಕಿನ್ಯತ್ತೆ ಮಾರ್ಗತ್ತೆ ಶಾಸಕ UT ಖಾದರ್ ಬ್ಯಾಲೆಸರನ್ನು ವೀಕ್ಷಣೆ ಹಾಕಿತ್ತು. ಮುಂದಲ್ತೆಗೆ ಈ ಮಾರ್ಗ ಏ ರೂಪದಲ್ಲಿ ಇಕ್ಕೊಂಡು ಉಂಟು ಮಾರ್ಗದರ್ಶನ ಕೊಡ್ತಿತ್ತು. ഇവിടെ കൊണ്ട് നോക്കാം. ഇവിടെ കൊണ്ട് നോക്കാം. ಈ ಬೆಸೆತ್ತು ಪೊಸಕೊಲ್ಲೊಟ್ಟು ಮುಂದೆ ಖಾದರ್ ರಾಜ್ಯ ಸರ್ಕಾರತೆ ಬೆಲ್ಲಿಯ ಮಟ್ರೆ ಕಾಸಲು 4 ಮಾರ್ಗ ತಯಾರಾಯುಂಟುಂಡು. ಇತರೆ ಬೆಲೆಯ ಮಾರ್ಗ ಇದುವರೆ
കേന്ദ്ര സർക്കാരത്തെ കാസില് ബുട്ടെങ്ക് രാജ്യ സർക്കാരത്തെ കാസില് ആക്കിയത് ഇതിഹാസമേ ഇല്ല. ഉള്ളാല ഭാഗത്തിലായിട്ടുള്ള ഈ മാർഗ ഒരു ഇതിഹാಸ ആയിട്ട് ചൊಂತು. ಸುಧಾರಣಾ 30 ಮೀಟರ್ನ ಒಂದು ಅಗಲೀಕರಣ, 15 ಮೀಟರ್ ರಸ್ತೆ, ಮತ್ತೆ ಬಹುಶಃ 15 ಮೀಟರ್ ಸರ್ವಿಸ್ ರಸ್ತೆ ಮತ್ತೆ ಬ್ಯೂಟಿಫಿಕೇಶನ್ ಕೂಡ ಆಗ್ತದೆ. ಇದನ್ನು ನಾವು ಇಲ್ಲಿ ರಸ್ತೆಗೆ ಸೌಂದರ್ಯೀಕರಣಗೊಳಿಸಲಿಕ್ಕೆ ನಿಟ್ಟೆ ಕಾಲೇಜ್, ಬ್ಯಾರಿಸ್ ಕಾಲೇಜ್, ಯಾನಪ್ರಾಯ ಕಾಲೇಜ್, ಫಾದರ್ ಮುಲ್ಲರ್ಸ್ ಕಾಲೇಜ್ ಮತ್ತು ಬೇರೆ ಸಂಘ 4-5 ಕಾಲೇಜ್ ಸೇರಿಸಿಕೊಂಡು, ಇನ್ಫೋಸಿಸ್ ಸಂಸ್ಥೆ ಎಲ್ಲರೂ ಸೇರಿಸಿಕೊಂಡು ನಾವು ರಸ್ತೆ ಮಾಡೋದು ಮಾತ್ರ ಅಲ್ಲ, ಇದನ್ನು ಸೌಂದರ್ಯೀಕರಣಗೊಳಿಸುವಂಥ ಕೆಲಸ ಕೂಡ ಮಾಡ್ತೇವೆ. ಈಗಲೇ ಒಂದು ರೌಂಡ್ ಮೀಟಿಂಗ್ ಕೂಡ ಆಗಿದೆ. ಮುಂದಿನ ದಿನ ಆಗ್ಬೋದಲ್ಲ ಸರ್? ನಾನು 100ಕ್ಕೂ 100 ಮುಂದಿನ ವರ್ಷದ ಒಳಗಡೆ ಈ ಒಂದು ಸುಸಜ್ಜಿತವಾದ ರಸ್ತೆ ಇದು ಮತ್ತು ಕೇಂದ್ರದಿಂದ ಒಂದು ನ್ಯಾಯ ಪೈಸಕ್ಕಿಲ್ಲ. ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಇದು ವಿಶೇಷವಾದ ಅನುದಾನ ತರಿಸಿಕೊಂಡು SSDP ಮುಖಾಂತರ ನಾವು ಇವತ್ತನ್ನು ಮಾಡ್ತೇವೆ. ಪಾವೂರ್ ಗ್ರಾಮತೆ ಪತ್ತಾಲೆ ತರಫ್ಲು ಮಲಾರ್ಲು ನಡ್ನ ಯಕ್ಷಗಾನತೆ ಮೇಲ್ತನೆಲು ಪೊಸಕುರಲ್ರೆ ತಲೆಮುಪ ವಿದ್ಯಾಧರ್ ಶೆಟ್ಟಿಗೆ ಚಮ್ಮನ ನಡ್ನುತ್ತು. ಪಾವೂರ್ ಗ್ರಾಮತೆ 10 ಆಲ್ಮಾರೆ ತರಫ್ಲು 5ನೇ ವರ್ಷತೆ ಯಕ್ಷಗಾನ ಮಲಾರ್ ದುರ್ಗಾ ಕಾಂಪ್ಲೆಕ್ಸ್ ರೇ ಎದುರ್ಲು ನಡ್ನುತ್ತು. ಕಟೇಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ನಡಪಟ್ಟದಾಯಿ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನತೆ ಪಾವೂರ್ ಗ್ರಾಮತೆ 10 ಆಲ್ಮಾರೆ ಕೂಡಾಟತ್ತಲು ಚಂದ್ರಹಾಸ ಪೂಂಜ ಕಿಲ್ಲೂರುಗುತ್ತು ಇಯಲ್ಲೆ ಮೂಪತನತ್ತಲು ನೇರ್ಚತೆ ರೂಪತ್ತಲು ನಡಪಾಟ್ಯಂಡು ಬಂದರು. ತೋರಿಸಿದಂತಹ ದೌಷ್ಟ್ಯತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದೆ ಎಂದಾದರೆ ನಿನ್ನ ರುಂಡವನೇ അങ്ങനെ പൊതനാസരണ്ട് ജാവുಗು 5ನೇ ವರ್ಷತೆ ಯಕ್ಷಗಾನ ನಡ್ನುತ್ತು. ಈ ಲೇಸಲು 2021ನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಎತ್ತದಾಯ ಪೊಸಕುರಲ್ ಚಾನೆಲ್ ರೇ ತಲೆಮುಪ ವಿದ್ಯಾಧರ್ ಶೆಟ್ಟಿಗೂ ರಾಯತೆ ಆಲ್ಮಾರೆ ಎದುರ್ಲು ಬೀರ್ದರ್ ಚಮ್ಮನ ಹಾಕಿಯಾರು. ಇನ್ನೊಲಿ ಶ್ರೀ ಸೋಮನಾಥ ದುರ್ಗಾ ಪರಮೇಶ್ವರಿ ದೇವಸ್ಥಾನತೆ ಆಡಳಿತ ಮುಕ್ತೇಸರ ಪಿನ್ನೆ ಯಕ್ಷಗಾನ ಬಯಲಾಟ ಕಮಿಟಿಗೆ ತಲೆಮುಪ ಚಂದ್ರಹಾಸ ಪೂಂಜ ಕಿಲ್ಲೂರುಗುತ್ತು ಗೌರವ ಸಲಹೆಗಾರ ಆಯೆ ಗೋಪಾಲ ಶೆಟ್ಟಿ ಇನೋಳಿ ಬಾರ್ಲಾ ವಾಸುದೇವ ನಾಯಕ್ ಕಾಡುಬೆಟ್ಟು ಕಾರ್ಯದರ್ಶಿ ಲಕ್ಷ್ಮಣ ಸನಿಲ್ ಗೌರವತ್ತೆ ಮೂಪ ಉಗ್ಗಪ್ಪ ಪೂಜಾರಿ ಬಂಡಾರಮನೆ ಕಮಿಟಿಯ ಸದಸ್ಯರಾಯೆ ರಾಜೇಂದ್ರ ಗಾಡಿಗದ್ದೆ ವಿನ್ಸೆಂಟ್ ಲೋಬೋ ಕೇಶವ ಪೂಜಾರಿ ಕೊಂತಪದವು ದಯಾನಂದ ಬೊಟ್ಟಿಮಾರ್ ಮೇಲ್ತನಲಿన్నారు. ಖಜಾಂಜಿ ರವಿ ರೈ ಪಜೀರು ಬಿರ್ನರ್ಗ್ ಮರ್ಹಬ ಚೊಂತು ಲೇಸು ಸುಧಾರ್ಚಿ ಮಂಜನಡಿ ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿ ಬುಖಾರಿ ದರ್ಗಾತೆ ಉರುಸ್ರೆ ಅಕೇರಿ ನಾಲಯ ಚನಿಯಾಸ ಸೌಹಾರ್ದ ಸಂಗಮ ನಡ್ನುತ್ತು. ಮಂಜನಡಿ ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾಹಿ ಬುಖಾರಿ ದರ್ಗಾತಲು ಜಂಡು ವರ್ಷದವರ್ಕ ನಡಕರದಾಯ ಉರುಸ್ ಅಕೇರಿ ಆಯ್ತು. ಎಲ್ಲ ರಾಯತೆ ಉರುಸುಲು ನಡಕರದಾಯ ಸೌಹಾರ್ದ ಸಂಗಮ ಮಂಜನಡಿ ಉರುಸ್ರೆ ಅಕೇರಿರೆ ನಾಲಾಯೆ ಚನಿಯಾಸೆ ಪೋಲು ನ್ಯಾರಾಸ ಜಾವುಗು ನಡ್ನುತ್ತು. ಬೆಲೆ ಬಿರ್ನರಾಯ್ತಿನ್ನೆ ಮೈಕಾಲ ವಿಶ್ವವಿದ್ಯಾನಿಲಯತೆ ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯ ಮುಂಡಿತ್ತು. ಭಾರತ ಚೊಲ್ಲುರದು ಆಯರ ಕಂಬತೆ ದೊಂಪಾಯ್ತಿಕ್ರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆಲ್ಮಾರೆ ತಡಿಕ್ ತೂಸಿಲು ಗುತ್ತೆಂಗ ಅವರೇ ನಂಬಲ ಪಿನ್ನೆ ಬಂಡೆದಾಯ ಚೋರೆ ஒரே ரங்கிருதைத்திக்கு இதிலே தெரிஞ்சித்து எல்லா ದೀಂದ್ರೆ ಆಲ್ಮಾರು ಈ ದುನಿಯಾವಲು ಪಿರ್ಸತ್ತಲು ಒರ್ಮೆ ಪಡೋನು ಇಂಗನೆ ಹೆಂಗ್ ಮಾತ್ರ ನಂಗಲೆ ದೇಶത്തെ ಗಟ್ಟಿ ಹಾಕೋಕೆ ಸಾಧ್ಯ ಆ ಉಂಟು ಚೊಂತು. ಯಾರಿಗಾದ್ರೊಂದು ಸೂಜಿಯಲ್ಲಿ ಚುಚ್ಚಿದ್ರೆ ರಕ್ತ ಬರುತ್ತೆ, ವೇದನೆ ಆಗತ್ತೆ, ಎಲ್ಲರಿಗೂ ಒಂದೇ ರೀತಿ. ಅದು ಹಿಂದೂಗೂ ಮುಸಲ್ಮಾನಿಗೂ ಕ್ರಿಶ್ಚಿಯನಿಗೂ ಒಂದೇ ರೀತಿಯ ವೇದನೆ ಆಗತ್ತೆ. ಹೊರಹೊಮ್ಮುವಂತ ರಕ್ತ ಕೂಡ ಒಂದೇ ಬಣ್ಣದಾಗಿರ್ತದೆ, ಅದು ಕಪ್ಪು ಬಿಳಿ ಆಗಿರೋದಿಲ್ಲ, ಕೆಂಪು ಬಣ್ಣದ್ದೇ ಆಗಿರ್ತದೆ ಅಂತ. ಭಾರತ ದೇಶ ಅಂತ ಹೇಳುವಂಥದ್ದು ನಾನು ಅರ್ಥ ಮಾಡಿಕೊಂಡಾಗೆ ಒಂದು ಕಂಬದ ಡೇರೆ ಅಲ್ಲ, 1000 ಕಂಬಗಳ ಚಪ್ಪರ ಅಂತ ಹೇಳೋದು ನಾವು ಮರಿಬಾರದು. ನಾವೆಲ್ಲರೂ ಕೂಡ ಸಮಾನ ಮನಸ್ಕರಾಗಿ ಸಹೋದರತೆಯಿಂದ, ಭ್ರಾತೃತ್ವದಿಂದ, ಸಾಮರಸ್ಯದಿಂದ, ಪ್ರೀತಿ, ವಿಶ್ವಾಸ, ನಂಬಿಕೆ, ಪ್ರಾಮಾಣಿಕ ಬದ್ಧತೆಯಿಂದ ಜೀವನ ಧರ್ಮಕ್ಕನುಗುಣವಾಗಿ ನಾವು ಬದುಕಿ ಬಾಳಿದ್ರೆ ಇದು ಸ್ವರ್ಗ ಆಗತ್ತೆ ಅಂತ ನಾವು ಕಂಡುಕೊಂಡಿದ್ದೇವೆ. ಲೇಸರೆ ಮೇಲ್ತೆನಲು ಶಾಸಕ ಯೂಟಿಕಾದರ್ಗು ದರ್ಗಾ ಕಮಿಟಿಯ ತರಫ್ಲು ಚಮ್ಮನೆ ನಡ್ನು ಮಂಜನಾಡಿ ಜಮಾತ್ರೆ ಸುರೂತೆ ತಲೆಮುಪ್ಪಾಯೆ ಸೈಯದ್ ಕೇಸ್ ಅಟಕೊಯ ಕುಂಬೋಲ್ ತಂಗಲ್ ಇಯಲ್ಗು ಚಮ್ಮನ ನಡ್ನುತ್ತು. ಇದೇ நேரத்துக்கு முந்தி அயல்
ಭಾರತ ಪಲ್ತೆವರು ದೇಶ ಬೇರೆ ಎಡು ಇಲ್ಲೇ ಉಡ ಎಲ್ಲ ಜಾತಿ ದೀಂದ್ರ ಆಲ್ಮಾರು പിർസത്തിൽ ഓർമ്മ വേണ്ടിയുള്ളൊരു ഒരേ തരം ഒരു ചുവന്ന പുഷ്പം തന്നെ അല്ലെങ്കിൽ മഞ്ഞ പുഷ്പം തന്നെ ഒരേ പുഷ്പം 100 എണ്ണമുണ്ട്. അത് കാണാൻ ഭംഗിയില്ല, ഉണ്ടോ? ഇല്ല. പലതരത്തിൽ റോസ പുഷ്പം തന്നെ പല കളറിലുണ്ട്. ചുവന്നതുണ്ട്, വെൽവെറ്റ് കളറുണ്ട്, മറ്റു കളറുണ്ട്. കുറേ കളറുകൾ കൂടിയ ഒരു പൂന്തോപ്പ്, ഒരു ഗാർഡൻ. അത് വളരെ ഈ ഭാരത രാജ്യത്തിലുള്ള മതങ്ങൾ, ആ മതങ്ങൾ ഈ നാട്ടിന് വളരെയേറെ അന്തസ്സാണ്, വളരെയേറെ സൗന്ദര്യമാണ് എന്ന് നാം മനസ്സിലാക്കണം. ಜಮಾತ್ರೆ ಮುದರಿಸ್ ಅಹಮದ್ ಬಾಕವಿ ಮೇಲ್ತೆರೆನ ರೇಸಿಗೆ ತೊಡಕ ಕೊಟ್ಟಿತ್ತು. ಜಮಾತ್ರೆ ಮೂಪ ಅಬ್ದುಲ್ ಅಜೀಜ್ ಮೈಸೂರ್ ಬಾವ, ಶಾಸಕ ಯುಟಿ ಖಾದರ್, ಉಳ್ಳಾಲ ಸೈಯದ್ ಮದನಿ ದರ್ಗಾತೆ ತಲೆಮೂಪ ಹಾಜಿ ಅಬ್ದುಲ್ ರಶೀದ್, ನರಿಂಗಾನ ಸಂತ ಲಾರೆನ್ಸ್ ಚರ್ಚಿರೆ ಫಾದರ್ ರೆವರೆಂಡ್ ಮೈಕಲ್ ಡಿಸೋಜಾ, ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ಜನಾರ್ದನ್ ದೇವಸ್ಥಾನತೆ ತಲೆಮೂಪ ರಾಮ್ ಮೋಹನ್ ಆಳ್ವ, ಅಲ್ಮದಿನತೆ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಕಾಪಿ, ಸಿಪಿಐಎಂ ಪಕ್ಷತೆ ನೆದಾವು ಸುನಿಲ್ ಕುಮಾರ್ ಬಜಾಲ್, ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಜಮಾತರೆ ಜಂಡಾಮತ್ತೆ ತಲೆಮೂಪಾಯೆ ಹೈದರ್ ಪರ್ತಿಬಾಡಿ ಮುಂಡಿಯಾರ್, ಮೈಕಾಲ ತಾಲೂಕ್ ಪಂಚಾಯತರೆ ಪಿರಾಕ್ರೆ ತಲೆಮೂಪ ಮೊಹಮ್ಮದ್ ಮೋನ್ ಮಲಾರ್, ಉಪ್ಪಿನಂಗಡಿ ಜಮಾತ್ ಪಲ್ಲಿರೆ ತಲೆಮೂಪ ಮುಸ್ತಫಾ ಕೆಂಪಿ, ಮೈಕಾಲ ತಾಲೂಕ್ ಪಂಚಾಯತರೆ ಪಿರಾಕ್ರೆ ಸದಸ್ಯ ಮುಸ್ತಫಾ ಮಲಾರ್, ಮಂಜನಡಿ ಜಮಾತ್ ಪಲ್ಲಿರೆ ಪಿರಾಕ್ರೆ ತಲೆಮೂಪ ಆಲಿಕುಂಜಿಪಾರೆ, ಜಂಡಾಮತ್ತೆ ತಲೆಮೂಪ ಇತುಲ್ಲೆ ಎನ್ಎಸ್ ಕರೀಂ ಹಾಜಿ, ಮೊಯ್ದೀನ್ ಬಸರ, ಖಜಾಂಜಿ ಬಾವು ನೆಕ್ಕರೆ, ನರಂಗಾನ ಗ್ರಾಮ ಪಂಚಾಯತೆ ಜಂಡಾಮತ್ತೆ ತಲೆಮೂಪ ನವಾಜ್ ಎಂಬಿ, ವಿನ್ಸೆಂಟ್ ವೇಗಸ್, ಜಮಾತ್ರೆ ಜಂಡಾಮತ್ತೆ ಕಾರ್ಯದರ್ಶಿ ಐತುಲ್ಲೆ ಇಜಾಜುದ್ದೀನ್ ಮಾಸ್ಟರ್, ಎನ್ ಕೆ ಬಾವ, ಎನ್ಐ ಮುಹಮ್ಮದ್, ಮಂಜನಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಯ ಅತ್ತಾವುಲ್ಲಾ ಪಾರ್ತಿವಾಡಿ, ಬಶೀರ್ ಅರಂಗಡಿ, ಇಸ್ಮಾಯಿಲ್ ಮಂಗಳಾಂತಿ, ಬಾನ್ಯಕಾರಾಯೆ ಮೊಹಮ್ಮದ್ ಹಾರಿಸ್, ಮೊಯ್ದೀನ್ ಕುಟ್ಟಿ ಪರ್ತಿಪಾಡಿ, ಶುಹೈಬ್ ಪಠಾಣ್, ಮೊಹಮ್ಮದ್ ಹನೀಫ್ ಮೇಲ್ತಲೆಯಿನರ್, ಸುರೂತೆ ಕಾರ್ಯದರ್ಶಿ ಅಬ್ದುಲ್ ಅಜೀಜ್ ಪರ್ತಿಪಾಡಿ ಬಿರ್ನರ್ಗ್ ಮರ್ಹಬಾ ಹಾಕಿತ್, ಕೆಎಂಕೆ ಮಂಜನಾಡಿ ನನ್ನಿಚೊಂತು, ಅಬ್ದುಲ್ ರಹಮಾನ್ ರಜ್ವಿ ಲೇಸ್ ಸುಧಾರ್ಚಿತ್. ಉರುಸ್ ರ್ಯಾಕೇರ್ 2 ಪೆನ್ನಿಂಗಗ್ ಉಚ್ಚೆಗ್ ಸೀರ್ನಿ ವಿತರಣೆ ಹಾಕೆಂಗ್ ಆನಿಂಗಗ್ ಜಾವು 12 ಗಂಟೆ ಪಿತ್ಯಾಂಡ್ ಸುಬೈತಲು ಸೀರ್ನಿ ವಿತರಣೆ ನಡೆದಿತ್ತು. ತೊಕ್ಕೋಟು ಭಗತ್ ಸಿಂಗ್ ಪ್ರತಿಷ್ಠಾನತೆ ತರಫುಲು ರಕ್ಷಾಂಕುರ ರಕ್ಷ ಪೇರ್ಲು ನಡ್ನೆ ಲೇಸಲು ಉಳಿಯತೆ ಐಮು ಔತುಲು ತೈ ನಡ್ಕ್ರೆ ಸಂದೋಲ ಕಾಣೋಕಿಕ್ಕಿತ್ತು. ತೈ ಪಿನ್ನೆ ಮರತೆ ಒಲಿಕಿರದಯೆ ಔತುಗೋರು ತೈ ಲೇಸು ಉಳ್ಳಾಲ ಉಳ್ಳಾಲ್ತಿ ಧರ್ಮರಸರ ದೇವಸ್ಥಾನತೆ ಒಡೆ ನಡ್ನಿತ್ತು. ಇದೇ ನೇರತೆಗೆ ದೇವಸ್ಥಾನತೆ ಚುತ್ತುಮುತ್ತಲುಲ್ಲೆ ಐಂಬ ಔತ್ತೆ ಜಾಲ್ ಪ್ರತಿಷ್ಠಾನತೆ ನೆಲಕಮಾರ್ ಪಿನ್ನೆ ಬಿರುಂದರ್ ತೈ ನಟ್ಟಾರು. ಲೇಸಿಗೆ ತೊಡಕ ಹೊಡ್ತೆ ಪ್ರತಿಷ್ಠಾನತೆ ತಲೆಮೂಪ ಜೀವನ್ ಕುಮಾರ್ ತೊಕ್ಕೋಟ್ ಮುಂಡಿತು. ನಂಗೆ ಬೆಂಡಾಂಡು ಬುಟ್ಟೆ ಇಂಗಾಲದ ಡೈಆಕ್ಸೈಡ್ ಚೊಲ್ಲುವೆ ಕಾತ್ರೆ ಮರಮಟ್ಟು ಬಲಿಚಿತ್ತು. ನಂಗಲೆ ಜೀಮ ಒಲಿಯೋಗು ಬೆನ್ಮಾಯೆ ಆಮ್ಲಜನಕ ಚೊಲ್ಲುರೆ ನಲ್ಲೆ ಕಾತ್ತಂಡು. അങ്ങനെ ആയതില് മറമട്ട് പിന്നെ ഇൻസാന്റെ നടുലു കൊടുത്തു എടുക്കരുതായ സംബന്ധം ഉണ്ടു. ನಂಗೆ ಪರಿಸರತೆ ಬಿಸത്തിൽ ಜಾಗೃತಿ ಆಯಿಲ್ಲೆಂಗ್ ಇನ್ಸಾನ್ ಮಾತ್ರ ಅಲ್ಲಾಂಟು ಜೀಮೋಲ್ಲೆ ಎಲ್ಲ ಬಸ್ತುಗುಂ ಆಪತ್ತುಂಡು. അങ്ങനെ ആയതില് ನಂಗೆ ಮರಮಟ್ಟ ಒಲಿಪಾಟು ಕೋಸಿ ಸಾಕೋನು ತೆರಿಪಾಟಿತ್ತು. ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಕರಿನ 14 ವರ್ಷದಿಂಚ ಎಂಗ್ಲು ಸಾಮಾಜಿಕವಾಯಿನಂಚಿನ ಅಂಚನೆ ಸಾಂಸ್ಕೃತಿಕವಾಯಿನಂಚಿನ ಕಾರ್ಯಕ್ರಮನ ಮನ್ಪುಣ ಮುಖಾಂತರವಾದ ಈ ಬಾಗಡ ಒಂದು ಸಾಮಾಜಿಕ ಸಂಸ್ಥೆ ಆದ ಜನಕ್ಕಳನ್ನ ಒಂದು ಜನಮನ್ನಣೆ ಪಡೆಯಂಚಿನ ಸಂಸ್ಥೆ ಆದ ಬೆಳೆಯೊಂದು ಪರ್ಪನಂಚಿನ ಒಂದು ಪ್ರತಿಷ್ಠಾನ ಕರಿನ ದಶಮ ಸಂಭ್ರಮದ ಆ ಒಂದು ಆಚರಣೆದ ಒಟ್ಟಿಗೆ ಎಂಕ್ಲ ಕಾರ್ಯಕ್ರಮನ ಈ ಒಂದು ವೃಕ್ಷಾಂಕುರ ರಕ್ಷಪಂಚಿನ ಕಾರ್ಯಕ್ರಮನ ಒಟ್ಟು ಸೇರ್ಪಾದ ಕರಿನ 4 ವರ್ಷದಿಂಚ ನಿರಂತರವಾದ ಈ ಕಾರ್ಯಕ್ರಮನ ಮಂತೊಂದು ಬರೋದಿಲ್ಲ. ಮುಖ್ಯವಾದ ಈ ಒಂದು ಕಾರ್ಯಕ್ರಮ ಮನ್ಪರೆ ಎಂಕ್ಲೆಗ್ ಪ್ರೇರಣೆ ಪಂಡ ನಮ್ಮ ಪರಿಸರ ಪ್ರೇಮಿ ಅಂಚನೆ ಈ ಬಾಗಡ್ ನಮ್ಮ ಪರಿಸರದ ಬಗ್ಗೆ ವಿಶೇಷವಾದ ಕಾಳಜಿ ಉಪ್ಪುನಂಚಿನಾರ ಐತೊಟ್ಟಿಗೆ ಓವು ಮರ ಐತ ಪುದರ್ದಾದ ಐತ ಗುಣಕುಳದಾದ ಐತ ವಿಚಾರನ ಪೂರ್ಣವಾದ ತೆರಿನಂಚಿನ ಮಾದ ಉಳ್ಳಾಲ ಎಂಕ್ಲೆ ಒಂದು ಪ್ರೇರಣೆ. ಉಳಿಯ ಶ್ರೀ ಬಾಲಮಾರುತಿ ವ್ಯಾಯಾಮ ಶಾಲೆರೆ ತಲೆಮುಪ್ಪ ವರದರಾಜ್, ವೀರಾಂಜನೇಯ ವ್ಯಾಯಾಮ ಶಾಲೆರೆ ತಲೆಮುಪ್ಪ ಧರ್ಮೇಂದ್ರ, ತೈರೆ ವ್ಯವಸ್ಥೆ ಆಯ್ಕೆ ರಾಕೇಶ್ ಬೋಲೂರು, ದೇವಸ್ಥಾನದ ಟೆಸ್ಟಿ ಆಯ್ತುಲ್ಲೆ ರಮೇಶ್, ಲಕ್ಷ್ಮಣ್, ಉಳ್ಳಾಲ ನಗರಸಭೆರೆ ಪಿರಾಕ್ರೆ ಸದಸ್ಯ ಸುಂದರ ಉಳಿಯ, ಹುಲಿಯತ್ತಾಯ ಸೇವಾ ಸಮಿತಿರೆ ತಲೆಮುಪ್ಪ ಆನಂದ ಮೆಂಡನ್, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನತೆ ಸುರೂತೆ ತಲೆಮುಪ್ಪಾಯೆ ರಾಕೇಶ್ ಬೈಪಾಸ್, ಜಂಡಾಮತೆ ತಲೆಮುಪ್ಪ ಮಾಧವ್ ಉಳ್ಳಾಲ್, ಶಿವಾಜಿ ಕುತ್ತಾರ್, ಪ್ರವೀಣ್ ಬಸ್ತಿ, ರಕ್ಷಾಂಕುರ ರಕ್ಷ ಜಬದಾರಿ ಎಡ್ತೆ ಪ್ರಸಾದ್ ಕೊಂಡಾನ,
ದೇದಕಮಾರಾಯೆ ಮೋಹನ್ ಸಾಲ್ಯಾನ್, ನವೀನ್ ಎಕೆ, ರಾಧಾಕಾಂತ ಪಡಿಯಾರ್, ಸತ್ಯಪ್ರಸಾದ್ ಕುಂಪಲ, ರಮೇಶ್ ಸಾಮಾನಿ, ಯೋಗಿ ಸುಲಿಯ ಇನ್ನಾರ್. ಪ್ರತಿಷ್ಠಾನತೆ ಕಾರ್ಯದರ್ಶಿ ಕಿರಣ್ ಕೊಲ್ಯ ನನ್ನಿಜಂತು, ಸಾಂಸ್ಕೃತಿಕ ಕಾರ್ಯದರ್ಶಿ ಕೃಷ್ಣ ಪೊನ್ನೆತ್ತೋಡು, ಲೇಸ್ ಸುಧಾರ್ಚಿತ್. ಈ ವಾರ್ತೆ ಬ್ಯಾರಿ ವಾರ್ತೆ ಅಕೇರಿ ಆಯ್ತು. ಬಂಡೆ ವಾರ್ತೆ ಇದೇ ನೇತು ನಿಂಗಲ ಮುನ್ನಲ್ ಬಂಡ 10 ನೋಕಿಯೊಂಡಿಕ್ಕರು ನಗಲೆ ನಿಂಗಲೆ ಪಿರ್ಸತ್ತೆ ಚಾನೆಲ್ ಪೋಸಕುರಲ್.